ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳ 163ನೇ ಜನ್ಮದಿನಾಚರಣೆ ಕಟ್ಪಾಡಿ ಶ್ರೀ ವಿಶ್ವನಾಥ ಕ್ಷೇತ್ರದಲ್ಲಿ ಅದ್ದೂರಿಯಿಂದ ನಡೆಯಿತು. ಈ ಕುರಿತ ಒಂದು ವರದಿ ಇಲ್ಲಿದೆ. ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಜಗತ್ತಿಗೆ ಸಾರಿದ ಗುರುಗಳು ಶ್ರೀನಾರಾಯಣ ಗುರುಗಳು. ಕೇರಳದಲ್ಲಿ ಮೇಲ್ಜಾತಿಯವರು ಎಂದೇ ಕರೆಸಿಕೊಂಡಿದ್ದ ನಂಬೂದಿರಿಗಳು ಮುಖ್ಯವಾದ 2 ವರ್ಣ ಪದ್ಧತಿಯನ್ನ ಜಾರಿಗೆ ತಂದಿದ್ದು, ಇದನ್ನ ಹೋಗಲಾಡಿಸಲು ಶ್ರಮಿಸಿದ ಮಹಾಶಕ್ತಿ ನಾರಾಯಣ ಗುರುಗಳು. ಇಲ್ಲಿ ಪ್ರತಿ ವರ್ಷವೂ ಗುರುದೇವರ ಜನ್ಮದಿನೋತ್ಸವ ದಿವಸದಂದು ವಿಶೇಷವಾದಂತಹ ಸೇವೆಗಳು ನಡೆಯುತ್ತಿದ್ದಾರೆ. ಪದೋಪಾದಿರಿ ಈ ವರ್ಷದ 163ನೇ ಗುರುಗಳ ಜನ್ಮದಿನೋತ್ಸವದ ಈ ಪರ್ವಕಾಲದಲ್ಲಿ ಪರಮಾತ್ಮನ ದಿವ್ಯ ಸಾನ್ನಿಧ್ಯದಲ್ಲಿ ಈಶ್ವರದೇವರಿಗೆ ಶ್ರೀಯಾಳಾಭಿಷೇಕ, ಪರಮಗುರು ಸಾನ್ನಿಧ್ಯದಲ್ಲಿ ಮಹಾಮಂಗಳ ಆರತಿ ಪುಣ್ಯ ಸೇವೆ ನಡೆದು ಭಕ್ತಾದಿಗಳು ಭಕ್ತಿಪೂರ್ವಕವಾಗಿ ಸೇವೆಯನ್ನು ಸ್ವೀಕಾರ ಮಾಡುವಂಥ ಹೊತ್ತು. ಶ್ರೀನಾರಾಯಣ ಗುರುಗಳ 163ನೇ ಜಯಂತ್ಯೋತ್ಸವವನ್ನ ಎಲ್ಲಾ ಕಡೆ ಅದ್ದೂರಿಯಿಂದ ಆಚರಣೆ ಮಾಡಲಾಗಿದೆ. ಕಟ್ಪಾಡಿ ಶ್ರೀ ವಿಶ್ವನಾಥ ಕ್ಷೇತ್ರ ಕಟ್ಪಾಡಿಯಲ್ಲಿ ಬೆಳಗಿನಿಂದಲೇ ಪೂಜಾ ಕಾರ್ಯಕ್ರಮ ನಡೆಯಿತು. ಮಧ್ಯಾಹ್ನ ಮಹಾಗುರು ಪೂಜೆ ನಡೆಯಿತು. ನೂರಾರು ಭಕ್ತರು ಈ ಗುರುನಾರಾಯಣ ದೇವರ ದರ್ಶನ ಪಡೆದರು. ಶ್ರೀನಾರಾಯಣ ಗುರುಗಳು ವಿದ್ಯೆಯಿಂದ ಸ್ವತಂತ್ರರಾಗಿ ಎಂದು ಜಗತ್ತಿಗೆ ಸಾರಿದ್ದಾರೆ. ನಾರಾಯಣ ಗುರು ಜಯಂತಿಯ ಪ್ರಯುಕ್ತ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲಾಯಿತು. ಕಟಪಾಡಿ ಶ್ರೀ ವಿಶ್ವನಾಥ ಕ್ಷೇತ್ರದ ಆಡಳಿತ ಮಂಡಳಿಯ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸ್ಥಳೀಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಯಿತು. ಒಂದು ಹಬ್ಬ ಇದ್ದಂತೆ ಗವರ್ಮೆಂಟ್ ಕೂಡ ಇದಕ್ಕೆ ಒತ್ತು ಕೊಟ್ಟು ಗವರ್ಮೆಂಟ್ ಮುಖಾಂತರ ಗುರು ದೇವರ ಸೇವೆಯನ್ನು ಮಾಡಬೇಕು ಎಂಬ ಇಚ್ಛೆಗೆ ಬಂದು ಗವರ್ಮೆಂಟ್ ಮುಖಾಂತರವೂ ಗುರು ಪೂಜಾ ಸೇವೆ ನಡೀತಾ ಇದೆ. ಎಂತೇಳಿದರೆ ಜನರನ್ನು ಒಕ್ಕಟ್ಟು ಮಾಡಿ ಒಂದೇ ಸಮಾಜದ ಒಂದೇ ಕಡೆಯಲ್ಲಿ ಒಕ್ಕಟ್ಟು ಮಾಡಿಕೊಂಡು ಅವರ ಸೇವೆಯನ್ನು ಮಾಡುವಂಥ ಯೋಗವನ್ನು ಗುರುದೇವರು ಅನುಗ್ರಹ ಮಾಡಿದ್ದಾರೆ. ಕಾಪು ಶಾಸಕ ವಿನಯ್ ಕುಮಾರ್ ಸೊರಕೆ ಗುರುನಾರಾಯಣ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನಾಡಿನ ಎಲ್ಲೆಡೆ ಶ್ರೀನಾರಾಯಣ ಗುರುಗಳ ಜಯಂತಿಯನ್ನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರದಿಂದ ಆಚರಣೆ ಮಾಡಲಾಗುತ್ತಿದೆ. ಮಂಗಳೂರು ವಿಶ್ವವಿದ್ಯಾನಿಲಯ ಕರ್ನಾಟಕ ಸರ್ಕಾರದ ನೆರವಿನಿಂದ ನಾರಾಯಣ ಗುರು ಅಧ್ಯಯನ ಪೀಠವನ್ನ ಸ್ಥಾಪಿಸಲಾಗಿದೆ ಎಂದರು. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಇವತ್ತು ಜಯಂತಿ ಕಾರ್ಯಕ್ರಮವನ್ನು ನಾವು ಸರ್ಕಾರಿ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಆ ಪ್ರಕಾರ ಇವತ್ತು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಚರಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತದೆ. ಅದಲ್ಲದೆ ಪೀಠ ರಚನೆ ಮಾಡಬೇಕು ಅಂತ ಹೇಳಿದ್ವಿ ಯೂನಿವರ್ಸಿಟಿಯಲ್ಲಿ. ಈಗ ಪೀಠ ಕೂಡ ರಚನೆ ಆಗಿದೆ. ಜಗತ್ತಿನಲ್ಲಿರುವ ಅಸಮಾನತೆ ಹೋಗಲಾಡಿಸಿ ಮಹಾಸಂತ ಶ್ರೀನಾರಾಯಣ ಗುರುಗಳ ತತ್ವಗಳಿಂದ ಜಗತ್ತಿನಲ್ಲಿ ಬದಲಾವಣೆ ತರಲಿ ಎಂಬುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಟಪಾಡಿ.